ದರ್ಶನ ಮುಗಿಸಿ ಬರ್ತೇನೆ ಅಂತ ಹೇಳಿದ್ರು. ಹೌದಲ್ಲ, ಕಟ್ಪಾಡಲ್ಲಿ ಒಂದು ದರ್ಶನ ಉಂಟಂತೆ. ಬರ್ತಾರಲ್ಲ, ಬರ್ತೇನೆ ಅಂತ ಹೇಳಿದ್ರು. ಪೇದೆಯಲಿ ಹೇರೆಯನ್ನು ಸಲಿಸುವ ಹೈಗೋಳಿಗೆ ಆರತಿಯೆತ್ತಿದರು. ಮಂದಿರವನ್ನು ಕಟ್ಟಿಸಿ ಹೈಗುಡಿ ಹಾಗೂ ಪಂಜುರ್ಲಿಯನ್ನು ಪ್ರತಿಷ್ಠೆ ಮಾಡ್ತೀರ ಸಹಜ. ಹೈಗುಡಿಗೆ ಯಾವ್ಯಾವ ಸೇವೆ ಸಲ್ಲಿಸಬೇಕೆಂದು ಕೇಳಿ ತಿಳಿದುಕೊಂಡಿದ್ದೇವೆ. ಪಂಜುರ್ಲಿ ಅಂತ ನಿಮಗೆ ಯಾವ್ಯಾವ ಕಾಲದಲ್ಲಿ ಯಾವ ಸೇವೆ ಸಲ್ಲಿಸಬೇಕೆನ್ನುವುದು ಹೇಳಿದ್ರೆ ಕೇಳಬೇಕೆಂಬ ಆಸೆದೇವ. ಭಕ್ತ ಕುಟುಂಬ ದೇವರೇ, ದೇವಸ್ಥಾನವನ್ನು ನಿರ್ಮಾಣಗೊಳಿಸಿದ್ದೀರಿ. ಸರಿ, ದೈವಗಳು ಸಂತೋಷ. ಆದ್ರೆ ಒಂದು ವಿಚಾರ ಏನು? ದೈವಸ್ಥಾನ ಕಟ್ಟಿದ ದಿನ ಪ್ರತಿ ವರ್ಷ ಕೂಡ ದೈವಗಳಿಗೆ ಕೋಲ ಸೇವೆ, ಭೋಗ ಸೇವೆ, ದರ್ಶನ ಸೇವೆ ನಡೆಸಿಕೊಂಡು ಬರಬೇಕಾಗುತ್ತದೆ. ಎಚ್ಚರ ತಪ್ಪಿದ್ರೆ ದೈವದ ಕೋಪಕ್ಕೋ ಶಾಪಕ್ಕೂ ತುತ್ತಾಗ್ತೀಯ. ಬ್ರಹ್ಮ ಕುಟುಂಬ ಗಾಯಕ ವಾದಕ ವಾದ್ಯ ತಗೊಳ್ಳೋದು ಬನ್ನಿ. ಹಾಗೆ ಬನ್ನಿ ಬನ್ನಿ ಹೀಗೆ ಬನ್ನಿ, ಹೀಗೆ ಅಮ್ಮನ ಬೆಳಕಿನ ಸೇವೆ ಶ್ರದ್ಧೆಯಿಂದ ಮಾಡಿದ್ದೀಯ. ಸಂತೋಷದಿಂದ ನಾನು ಸ್ವೀಕಾರ ಮಾಡಿದ್ದೇನೆ. ನಾನು ಮಾತ್ರ ಅಲ್ಲ, ಮಹಿಷಮರ್ದಿನಿ ಅಮ್ಮನ ಸಂತೋಷಗೊಂಡಿದ್ದಾಳೆ. ಓದಲ್ಲಿ ಬಂದಲ್ಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯಾಗುವ ಹಾಗೆ ನಾನು ಮಾಡ್ತೇನೆ. ಸೇವೆ ಕೊಟ್ಟಿಯಿಂದ ಮಾತ್ರ ತಮ್ಮನ ಸನ್ನಿಧಾನವನ್ನ ಮರೆಯಬಾರದು. ಆಗಾಗ ಬಂದು ಹೋಗ್ತಾ ಇರ್ಬೇಕು. ಕೈಲಾದ ಸೇವೆಯನ್ನು ಮಾಡ್ತಾ ಇರ್ಬೇಕು. ಕಷ್ಟ ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿದ್ರೆ ಕಷ್ಟ ದೂರ ಮಾಡ್ತೇನೆ. ಆದ್ರೆ ಒಂದು ವಿಚಾರ, ಒಬ್ಬನ ಮೇಲೆ ಭಾರ ಹಾಕುವುದಿಲ್ಲ. ಪ್ರತಿ ವರ್ಷ ಸಾಧ್ಯ ಆದ್ರೆ ಇದೇ ಸ್ಥಳದಲ್ಲಿ ಅಮ್ಮನ ಬೆಳಕಿನ ಸೇವೆ ಮಾಡಿಸಿಕೊಂಡು ಬಂದ್ರೆ ಅಮ್ಮನು ಸಂತೋಷ ಕೊಡ್ತಾಳೆ, ನಾವು ಸಂತೋಷ ಕೊಡ್ತೇವೆ. ಸದಾ ಇದ್ರೆ
ಕರೆದ್ರೆ ಬನ್ನಿ. ಯೋಚನೆ ಮಾಡಬೇಡ. ಹೋಗುವಾಗ ಮುಂದಿನಿಂದ ಬರುವಾಗ ಹಿಂದಿನಿಂದ ನಿಂತು ನಿನಗೆ ಸದಾ ರಕ್ಷಣೆಯನ್ನು ನಾನು ಕೊಡ್ತೇನೆ. ಸನ್ನಿಧಾನ ಸೇರಬಹುದಾ? ಒಳ್ಳೆ